ಮ್ಯಾನ್ಮಾರ್ ಅನ್ನ ಬುಡಮೇಲು ಮಾಡಿದ ಭೂಕಂಪದಲ್ಲಿ 694 ಜನರು ಮರಣ ಕಂಡರೆ 1670 ಮಂದಿ ಗಾಯಗೊಂಡಿದ್ದಾರೆ. ವಿಶ್ವಸಂಸ್ಥೆಯು $50 ಲಕ್ಷ ತುರ್ತು ನೆರವನ್ನ ಘೋಷಿಸಿದೆ. ಮಿಲಿಟರಿ ಆಡಳಿತ ಮುಖ್ಯಸ್ಥ ಜನರಲ್ ಮಿನ್ ಆಂಗ್ ಹ್ಲಾಂಗ್ ಸಾವು ನೋವುಗಳ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದ್ದು ಸಕಲ ದೇಶಗಳು ನೆರವಿಗೆ ಬರಬೇಕು ಎಂದು ಬೇಡಿಕೊಂಡಿದ್ದಾರೆ. ನೆರೆಯ ಥೈಲ್ಯಾಂಡ್ನಲ್ಲೂ ಭೂಕಂಪವು ಹಾನಿಯ ನಡುಕ ಎಬ್ಬಿಸಿದೆ. ಬ್ಯಾಂಕಾಕ್ನಲ್ಲಿ 33 ಮಹಡಿಗಳ ಒಂದು ಬಹುಮಹಡಿ ಕಟ್ಟಡ ಬಿದ್ದುದರಿಂದ ಕಡಿಮೆ ಎಂದರೆ 6 ಮಂದಿ ಸತ್ತಿದ್ದಾರೆ. ಅವಶೇಷಗಳಡಿ ಹಲವರು ಇನ್ನೂ ಸಿಕ್ಕಿಬಿದ್ದಿರುವುದಾಗಿ ಹೇಳಲಾಗಿದೆ. ಶುಕ್ರವಾರ ನಡುದಿನದಲ್ಲಿ ಮೊದಲು 7.7 ಹಾಗೂ ಅನಂತರ 6.4 ತೀವ್ರತೆಯ ನೆಲನಡುಕ ನಡೆದಿದೆ. ನೆರೆಯ ಚೀನಾ ಮತ್ತು ಬಾಂಗ್ಲಾದೇಶಗಳಲ್ಲೂ ನೆಲ ನಡುಗಿತ್ತು. ಯುಎಸ್ಎ ಜಿಯೋಲಾಜಿಕಲ್ ಸರ್ವೆಯವರ ಪ್ರಕಾರ ಮ್ಯಾನ್ಮಾರ್ನಲ್ಲಿ ಸಾವು 1,000 ಮುಟ್ಟಿದೆ. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು $50 ಲಕ್ಷ ತುರ್ತು ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ಭಾರತ, ಯುಎಸ್ಎ ಮೊದಲಾದ ದೇಶಗಳು ಆಹಾರ ಧಾನ್ಯ ಇತ್ಯಾದಿ ನೆರವನ್ನ ಕೊಡತೊಡಗಿವೆ. ಮ್ಯಾನ್ಮಾರ್ನಲ್ಲಿ ತೀವ್ರ ಗಾಯಗೊಂಡವರ ಕಾರಣದಿಂದ ನೆತ್ತರ ಬೇಡಿಕೆ ಅಧಿಕವಿದೆ. ಆ ನಿಟ್ಟಿನಲ್ಲಿ ನೆರವಿನಂತೆ ವಿಶ್ವಸಂಸ್ಥೆಯು ಸದಸ್ಯ ದೇಶಗಳಿಗೆ ಕೇಳಿದೆ. ಮ್ಯಾನ್ಮಾರ್ನ ಮಾಂಡಲೆ ಭಾರೀ ಹಾನಿಗೀಡಾಗಿದೆ. ಬ್ಯಾಂಕಾಕ್ನಲ್ಲಿ ಕೆಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಥೈಲ್ಯಾಂಡ್ ಪ್ರಧಾನಿ ಪಾಯಂತಾಂಗ್ತನ್ ಸಿನವಾತ್ರಾ ಅವರು ಕೂಡಲೇ ಮಂತ್ರಿಮಂಡಲದ ಸಭೆಯನ್ನ ನಡೆಸಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ರು. ತೀವ್ರ ರಕ್ಷಣಾ ಕಾರ್ಯಾಚರಣೆಯೂ ನಡೆದಿದೆ. ಜನರು ಎಚ್ಚರಿಕೆಯಿಂದ ಇರುವಂತೆ ಅವರು ಕರೆ ನೀಡಿದ್ದಾರೆ. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.